ದೇರಳಕಟ್ಟೆ ಎಬಿ ಶೆಟ್ಟಿ ದಂತ ವೈದ್ಯಕೀಯ ಕಾಲೇಜಿನ ದಂತ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಆಶ್ರಯದಲ್ಲಿ 9ನೇ ವರ್ಷದ ಪ್ರೊಫೆಸರ್ ಎನ್ ಶ್ರೀಧರ್ ಶೆಟ್ಟಿ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಕಾಲೇಜಿನ ಮನನ ಸಭಾಂಗಣದಲ್ಲಿ ನಡೆಯಿತು. ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಆರ್ ವೆಂಕಟರಾವ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಜೀವನದಲ್ಲಿ ನೀತಿಶಾಸ್ತ್ರ ವಿಚಾರದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿ, ಯುವ ಸಮುದಾಯ ಶಿಕ್ಷಣದ ಜೊತೆಗೆ ವೃತ್ತಿಪರತೆಯಲ್ಲಿ ನೈತಿಕತೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಈ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಶಿಕ್ಷಣ ಸಂಸ್ಥೆಗಳು ಎಂದಿಗೂ ಜೀವತ್ವವನ್ನು ಪಡೆಯುತ್ತೆ ಎಂದರು. He must add integrity to whatever he does. First condition says this. Whatever you do, you must add integrity. And what is integrity? He says, integrity is doing the right thing when nobody is watching. When somebody is watching, if you maintain integrity, is not integrity. So, to whatever you do, if you add integrity, you are a professional. And number two, you must leave footprints on the sands of time so that you are remembered by the posterity for the right reasons. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಬಿ ಶೆಟ್ಟಿ ದಂತವಿದ್ಯಾಲಯ ವಿಶ್ವದಾದ್ಯಂತ ದಂತವೈದ್ಯರನ್ನ ಸಮಾಜಕ್ಕೆ ನೀಡಿದೆ. ಇದರಲ್ಲಿ ಅಂದಿನ ಡೀನ್ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು ಶಿಸ್ತು ಹಾಗೂ ನೈತಿಕ ಶಿಕ್ಷಣವನ್ನ ಬೋಧಿಸಿರುವುದರಿಂದ ಎಲ್ಲರೂ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದರು. The amount of contribution where he has taken this institution. Today you are among the top 5 institutions in the country. Among the dental colleges, possibly students come from all over the country. After the NEET, when NEET came in, that the entrance test, people believed getting admission to a dental college is very easy. But as far as this college is concerned, whether it's undergraduate, whether it's postgraduate, he has taken to that level that every parent thinks if his child wants to do dentistry, A.B. Shetty Dental College is the place to do dentistry. ಎಬಿ ಶೆಟ್ಟಿ ದಂತ ವೈದ್ಯಕೀಯ ಕಾಲೇಜಿನ ಸ್ಥಾಪಕ ಡೀನ್ ಪ್ರೊಫೆಸರ್ ಎನ್ ಶ್ರೀಧರ್ ಶೆಟ್ಟಿ ಮಾತನಾಡಿ, ಜೀವನದ ಗುಣಮಟ್ಟವನ್ನು ಸ್ಥಾಪಿಸಲು ಶಾಶ್ವತ ಮೌಲ್ಯಗಳನ್ನು ಅಳವಡಿಸಿದಾಗ ಸಾಧ್ಯ. ಅದರಂತೆ ಎಬಿ ಶೆಟ್ಟಿ ಕಾಲೇಜು ಮುಖ್ಯಸ್ಥರ ಕಾಳಜಿಯಂತೆ ವಿದ್ಯಾರ್ಥಿಗಳನ್ನ ಶಿಸ್ತು ಹಾಗೂ ಬದ್ಧತೆಯಿಂದ ಬೆಳೆಸಲು ಸಾಧ್ಯವಾಯಿತು ಎಂದರು. Because for my love for students, I have having a great love from my own students. I strongly believe today that after so many years of service as a teacher, living with the students, one teacher cannot, who is committed to it, students, cannot live without students. The students give us life, students give us experience, students give their knowledge to make us to live, how to live with the society. At the same time, we experiment on them, how to make a life for them. ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತರಾಮ ಶೆಟ್ಟಿ, ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಎಬಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಯುಎಸ್ ಕೃಷ್ಣನಾಯಕ್, ದತ್ತಿ ಉಪನ್ಯಾಸದ ಸಂಯೋಜಕ ಡಾಕ್ಟರ್ ಸುಭಾಷ್ ಬಾಬು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ಅಮರಶ್ರೀ ಎ ಶೆಟ್ಟಿ, ಡಾಕ್ಟರ್ ಡಿಲಿಶಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.